ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯ ಮನೆ ದರೆಯಲ್ಲಿ ದೊರೆಯಂತೆ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯ ಮನೆ ದರೆಯಲ್ಲಿ ನಗುವಿನ ದೊರೆಯಂತೆ. ಚಿರಕಾಲ ಇರಲಿ ಈ ಸ್ನೇಹ, ಚಿರಕಾಲ ಇರಲಿ ಈ ಪ್ರೇಮ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ನಾನು ಸ್ನೇಹಜೀವಿ ನೀನು ಸ್ನೇಹಜೀವಿ. ಮುಖದಲ್ಲಿ ಸ್ನೇಹ ಚಿರಂಜೀವಿ, ಹಾಡುವಾರು ಪ್ರೇಮ ಜೀವಿ. ಶಾಂತ ಸಿಸ್ ಬರ್ತೀರ? ಹಾಯ್ ಸಿಸ್, ಗುಡ್ ಮಾರ್ನಿಂಗ್ ಪರದಲ್ಲಿರ. ಹಾಯ್ ಶಾಂತ ಸಿಸ್, ಗುಡ್ ಮಾರ್ನಿಂಗ್. ಶಾಂತ ಸಿಸ್ ಚಾ ಪರ್ಯಾರ? ತಿಂದರ ದಾದ ತಿಂಡಿ? ಜ್ಯೋತಿ ಮಂಜು, ಹಾಯ್ ಜ್ಯೋತಿ ಮಂಜು ಅವರು, ವೆಲ್ಕಮ್. ಆಡಿ ಚಾ ತಿಂಡಿ ದಾದ ತಿಂಡಿ. ಗುಡ್ ಮಾರ್ನಿಂಗ್ ಸಿಸ್ ಅಂತ ಹೇಳ್ತಾ ಇದ್ದಾರೆ ಜ್ಯೋತಿ ಮಂಜು ಅವರು. ಗುಡ್ ಮಾರ್ನಿಂಗ್ ಜ್ಯೋತಿ ಮಂಜು ಅವರೇ. ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ? ಶಾಂತ ಸಿಸ್ ದಾದಿ ತಿಂಡಿ ಎಂಕ ಎನ್ನಾಡಿ ಎಂಕ ನೀರು ದೋಸೆ ಎಂಕಲ ಬಕ್ಕ ಚಪಾತಿಲ ಮಲ್ದೆ ಸ್ಕೂಲಿಗೆ ಅವಡದೆ ಅಂಚ. ಜ್ಯೋತಿ ಮಂಜು ಅವರೇ, ತಿಂಡಿ ಅಂತ ನಿಮಗೆ ಏನು ಸ್ಪೆಷಲ್ ಇವತ್ತು? ಕಾಫಿ ಆಯಿತು ನಿಮ್ದು? ನಮ್ದು ಆಗಿದೆ. ನನಗೆ ಚಪಾತಿ ದೋಸೆ ಎರಡು ಕೂಡ. ಶಿವಿ ಅವರು ಬಂದರು. ಹಾಯ್ ಶಿವಿ ಅವರು, ವೆಲ್ಕಮ್. ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಶಿವಿ ಅವರು. ಶಿವಿ ಅವರೇ, ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ? ಎಂತ ತಿಂಡಿ ತಿಂದ್ರಿ? ಯಾನು ಅಕ್ಕನಲ್ಪ ಉಲ್ಲೆ ಸಿಸ್ ಬಾವೇನ್ ಮಾಲೆ ಪಾಡ್ದೇರು ಅಂಚ ಸಿಸ್ ಅಂದೆ ಅಕ್ಕನ ಇಲ್ಲಿ ಓಲಿಯೇ ಲೈವ್ಗೆ ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ರೆ ಚಾನ್ಸಸ್. ನನ್ನ ಲೈವ್ ದಿನ 11:30ಕ್ಕೆ ಇರುತ್ತೆ, ಬನ್ನಿ ಆಯಿತಾ? ಓಕೆ 11. ನೀವು ಜ್ಯೋತಿ ಅವರೇ, ನನ್ನ ವೀಡಿಯೋಗೊಂದು ಕಮೆಂಟ್ ಹಾಕಿ, ನನ್ನ ಚಾನಲ್ಗೆ ಹೋಗಿ ವೀಡಿಯೋಗೊಂದು ಕಮೆಂಟ್ ಹಾಕಿ ಆಯಿತಾ? 11:30ಕ್ಕೆಲ್ಲ ನೋಡ್ತೇನೆ, ಇಲ್ಲದಿದ್ದರೆ ನಮ್ಮ ಚಾನಲ್ ಸಿಕ್ಕುತ್ತಿಲ್ಲ. ಲೈಕ್ ಡನ್ ಸಿಸ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಶಿವಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಈ ತಿಂಡಿ ಚಿತ್ರಾನ್ನ ನಿಮಗೆ, ನನಗೆ ದೋಸೆ ಚಪಾತಿ ಎರಡು ಕೂಡ ಮಾಡಿದ್ದೇನೆ. ಮಕ್ಕಳಿಗೆ ಸ್ಕೂಲಿಗೆ ಕೊಂಡೋಗ್ಬೇಕಲ್ಲ ಹಾಗೆ. ಮೀರಾ ರೋಡ್ ಸಿಸ್ ಅಕ್ಕಲ ಅಲ್ಪನೆ ಪುನಃ ಒಂದು ಅವಲಿ ಬೊಂಬೈ ಇಡತೆ. ಹಾಂ ಅಂಚೆ ತರಕಾರಿಯಾ? ಓಕೆ ಸಿಸ್ ಮನೊಂದುಲ್ಲೇರು ಅಂದು ಸಿಸ್ ಮನೊಂದುಲ್ಲೇರು ಅರೆ ಜೋಕುಲೆ ತಕ್ಕ ಜೋಕುಲುಂಡ. ರಂಜಿತ್ ಮನೋಹರ್ ಅವರು ಬಂದರು. ಹಾಯ್ ರಂಜಿತ್ ಅವರೇ, ವೆಲ್ಕಮ್. ರಂಜಿತ್ ಅವರೇ, ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ? ಎಂತ ತಿಂಡಿ ತಿಂದ್ರಿ? ಇಜ್ಜಿ ಸಿಸ್ ಮನದುಲ್ಲೇರು ಅಂದೆ. ಓಕೆ ನವೀನ್ ಬ್ರೋ ಬರ್ತೀರಿ. ಗುಡ್ ಮಾರ್ನಿಂಗ್ ಪನದುಲ್ಲೇರು. ಗುಡ್ ಮಾರ್ನಿಂಗ್ ನವೀನ್ ಬ್ರೋ. ಚಾ ಪರ್ಯಾರ? ತಿಂದರ ಅದಾದ ತಿಂಡಿ. ಶಾಂತ ಸಿಸ್ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಶಿವಿ ಅವರು. ನವೀನ್ ಬ್ರೋ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನವೀನ್ ಬ್ರೋ, ಥ್ಯಾಂಕ್ ಯು. ನವೀನ್ ಬ್ರೋ ದಾದ ತಿಂದ್ರೆ ಮಲ್ತಾರೆ, ಸಜ್ಜಿಗೆ ರೊಟ್ಟಿ ಮಲ್ತಾರ? ಶಾಂತ ಸಿಸ್ ಸಪೋರ್ಟ್ ಥ್ಯಾಂಕ್ ಯು. ಕಮೆಂಟ್ ಡನ್ ಸಿಸ್. ಥ್ಯಾಂಕ್ ಯು ಜ್ಯೋತಿ ಸಿಸ್ ಅಲ್ಲ ನೀವು ಜ್ಯೋತಿ ಮಂಜು ಅವರೇ? ಥ್ಯಾಂಕ್ ಯು ಸೋ ಮಚ್. ಚಾನಲ್ ಇದೆಯಲ್ಲ ನಿಮಿಷ. ಲೈವ್ ಅಂತ ಹೇಳ್ತಾ ಇದ್ದಾರೆ ರಂಜಿತ್ ಅವರು. ಹಲೋ ನವೀನ್ ಅಂತ ಹೇಳ್ತಾ ಇದ್ದಾರೆ ರಂಜಿತ್ ಮನೋಹರ್ ಅವರು. ಇಜ್ಜಿ ಇನಿ ಹೋಟೆಲ್ ದೋಸೆ ಜಲ ಅದೇ ಗುಡ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಜ್ಯೋತಿ ಮಂಜು ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜ್ಯೋತಿ ಅವರು ಹಾರ್ಟ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಜೀವ ಹೂವಾಗಿದೆ, ಭಾವ ಜೇನಾಗಿದೆ, ಬಾಳು ಹಾಡಾಗಿದೆ ನಿನ್ನ ಸೇರಿ ಇಂದು. ನಿಮ್ಮದು ಊರು ಸಿಸ್? ನಮ್ಮದು ಮಂಗಳೂರು. ನಮ್ಮದು ಮಂಗಳೂರು ಜ್ಯೋತಿ ಸಿಸ್. ನಿಮ್ಮದು? ಸಂಜೆ ತಂಗಾಳಿ ತಂಪಾಗಿ ಮೀಸಿ, ಹೂವ ಕಂಪನ್ನು ಹಾದಿಗೆ ಆಸಿ, ತಂದಿದೆ ಹಿತವ ನಮಗಾಗಿ. ನಿಮ್ಮದು ಊರು ಮಂಗಳೂರು, ನಮ್ಮದು ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ.
ಥ್ಯಾಂಕ್ ಯು ನವೀನ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ರಾಜು ಅವರು ಬಂದರು. ಹಾಯ್ ರಾಜು ಅವರು, ವೆಲ್ಕಮ್. ರಾಜು ಅವರೇ, ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಎಂತ ತಿಂಡಿ? ನಮ್ಮದು ನೆಟ್ಟಿವ್ ಬೇಳೂರು, ಮದುವೆ ಆದಮೇಲೆ ಬೆಂಗಳೂರು ಸಿಸ್. ಹೌದಾ, ಬೇಳೂರವರ ನೀವು? ಓಕೆ ಓಕೆ. ಬೇಳೂರು, ಹಳೇಬೀಡು ದೇವಸ್ಥಾನ ಎಲ್ಲ ತುಂಬ ಚೆಂದ ಅಲ್ಲ? ನಾನು ನೋಡಲಿಲ್ಲ, ಹೀಗೆ ವಿಡಿಯೋ ಎಲ್ಲ ನೋಡಿದೆ ಅಷ್ಟೇ, ಹೋಗಲಿಲ್ಲ. ಗುಡ್ ಲೈವ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಜ್ಯೋತಿ ಮಂಜು ಅವರೇ, ಥ್ಯಾಂಕ್ ಯು. ಒಂದು ಕಮೆಂಟ್ ಹಾಕಿದ್ದೀರಲ್ಲ 11:30 ಫಸ್ಟ್ ಒಂದು ಸಲ ಬಂದರೆ ಮತ್ತೆ ನೆನಪು ಆಗ್ತದೆ ದಿನಾಲು ಬರಲಿಕ್ಕೆ ಲೈವಿಗೆ, ಇಲ್ಲದಿದ್ದರೆ ನೆನಪಾಗೋದಿಲ್ಲ, ಅದುವೇ ಕಷ್ಟ. ದುರ್ಗಾ ಸಿಸ್, ನಿಮ್ಮ ಊರು ಯಾವುದ್ರಿ ಅಂತ ಕೇಳ್ತಾ ಇದ್ದಾರೆ ಶಿವಿಯವರು. ನಮ್ಮದು ಮಂಗಳೂರು ನೋಡಿ. ಲೈವಿಗೆ ಬಂದವರು ಲೈಕ್ ಕೊಡಿ, ಹಾಗಾದರೆ ಸಬ್ಬಾಗದವರು ಸಬ್ಬಾಗಿ ಆಯಿತಾ? ನಮ್ಮದು ಮಂಗಳೂರು ಶಿವಿಯವರೇ. ಬೇಡುವೆನು ವರವನ್ನು ಕೊಡೆ ತಾಯಿ ಜನ್ಮವನು, ಕಡೆತನಕ ಮರೆಯಲ್ಲ ಜೋಗಿ. ಹಾಯ್ ಸಿಸ್, ಅದೇ ಮೇಲೆ ಬೇಲೂರು ಟೆಂಪಲ್ ವೀಡಿಯೋಸ್ ಹಾಕ್ತೀನಿ ನೋಡಿ. ಓಕೆ ಜ್ಯೋತಿ ಸಿಸ್, ಖಂಡಿತ ನೋಡ್ತೀನಿ. ಬೆಂಗಳೂರಿನಲ್ಲಿ ಎಲ್ಲಿ ಇರೋದು ನೀವು? ಬೆಂಗಳೂರಲ್ಲ, ಮಂಗಳೂರು. ನಾವು ಬೆಂಗಳೂರಲ್ಲ, ಮಂಗಳೂರು. ಗುಡ್ ಲೈವ್ ಅಂತ ಹೇಳ್ತಾ ಇದ್ದಾರೆ ಜ್ಯೋತಿ ಸಿಸ್. ರಾಜ್ ಕನೆಕ್ಟ್ ಆಗಿ ಅಂತ ಹೇಳ್ತಾ ಇದ್ದಾರೆ. ರಾಜ್ ಸುದ್ದಿ ಅವ್ರದ್ದು ಚಾನಲ್ ಇದೆಯಾ? ರಾಜ್ ಸುದ್ದಿ ಅವ್ರದ್ದು ಚಾನಲ್ ಇದೆಯಾ ನೋಡಿ ಜ್ಯೋತಿ ಸಿಸ್, ಜ್ಯೋತಿ ಮಂಜು ಅವರೇ. ರಾಜ್ ಸುದ್ದಿ ಅವ್ರ ಚಾನಲ್ ಇದ್ದರೆ ನೋಡಿ, ಇಲ್ಲದಿದ್ದರೆ ನಿಮಗೆ ಅವರು ಈಗ ಕನೆಕ್ಟ್ ಆಗಲಿಕ್ಕೆ ಆಗೋದಿಲ್ಲ. ಚಾನಲ್ ಇದ್ದರೆ ಕೊಡ್ಬೋದು ಅವರಿಗೆ ನೀವು. ಜ್ಯೋತಿ ಅವರು ಹಾರ್ಟ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಆ ಚಂದ್ರನ ಗಮನ, ಭೂತಾಯಿಯ ಋತುಗಾನ, ನಮ್ಮಿಬ್ಬರ ಈ ಮಿಲನ, ಬಾನಂಚಿನ ಹೊಸಗಾನ. ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ, ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ. ನಮ್ಮದು ಹಾಸನ್ ರೀ. ಓ, ನಿಮ್ಮದು ಹಾಸನ್ವಾ? ಹಾಸನ್ ಮೊನ್ನೆ ಹಾಸನಿಂದ ಯಾರು ಬಂದರು ಗೊತ್ತಿತ್ತಾ? ಮೊನ್ನೆ ಹಾಸನಿಂದ ಹೇಳಿದರು, ಯಾರು ಅಂತ ನೆನಪು ಬರ್ತಾ ಇಲ್ಲ. ಶಾನ್ಸಿಸ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಫ್ಯಾಂಟಾಸ್ಟಿಕ್ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಕೊಡಿ ಅಂತ ಹೇಳ್ತಾರೆ. ಹೌದು, ಲೈವಿಗೆ ಬಂದವರು ಲೈಕ್ ಕೊಡಿ ಆಯಿತಾ? ರಾಜ್ದು ಚಾನಲ್ ಇದೆ ಸಿಸ್. ಓಕೆ ಖಂಡಿತ. ಒಂದು ನಿಮಿಷ. ಓಕೆ, ಕೊಟ್ಟಿದ್ದೇನೆ ರಾಜು ಅವರೇ. ನೋಡಿ, ಕನೆಕ್ಟ್ ಆಗಲಿಕ್ಕಿದ್ರೆ ಕನೆಕ್ಟ್ ಆಗಿ ಒಬ್ಬೊಬ್ಬರು ಆಯಿತಾ? ಮತ್ತು ಕಮೆಂಟ್ ಹಾಕಿ, ವಿಡಿಯೋಗೆ ಕಮೆಂಟ್ ಮಾಡಿ ಕನೆಕ್ಟ್ ಆಗಿ ಆಯಿತಾ? ಓಕೆ ರಾಜು ನೋಡಿ. ಜ್ಯೋತಿ ಮಂಜು ಅವರು ರಾಜು ಅವರಿಗೆ ಕನೆಕ್ಟ್ ಆಗಿದ್ದಾರೆ ಆಯಿತಾ? ನೋಡಿ, ಕಮೆಂಟ್ ನೋಡಿ. ಆ ಚಂದ್ರನ ಗಮನ, ಭೂತಾಯಿಯ ಋತುಗಾನ, ನಮ್ಮಿಬ್ಬರ ಈ ಮಿಲನ, ಬಾನಂಚಿನ ಹೊಸಗಾನ. ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ, ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಆ ಚಂದ್ರನ ಗಮನ, ಭೂತಾಯಿಯ ಋತುಗಾನ, ನಮ್ಮಿಬ್ಬರ ಈ ಮಿಲನ, ಬಾನಂಚಿನ ಹೊಸಗಾನ. ಮೇಘ ಶ್ಯಾಮನ ಮುರಳಿ ಲೋಲನ, ಪ್ರೀತಿ ಒಂದು ಕವನ, ನುಡಿಸುಕೊಳ್ಳಲನು ನಾ ಬರುವೆ ಹಿಡಿದು ಶ್ರುತಿಯನ್ನು, ಹರಿಸು ಹೊನಲನು ಸೇರುತ್ತಲಿ ಪ್ರೀತಿ ಕಡಲನ್ನು. ಶಾನ್ಸಿಸ್ ಸೂಪರ್ ಬಣ್ಣ. ಜ್ಯೋತಿಸ್ ಗುಡ್ ಲೈವ್ ಅಂತೇಳಿ ಶಾನ್ಸಿಸ್ ಹಾರ್ಟ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಗುಡ್ ಸಾಂಗ್, ಮೈ ಫೇವ್ರೇಟ್. ಜ್ಯೋತಿ ಅವರೇ, ನಿಮ್ಮದು ಫೇವ್ರೇಟ್, ನನ್ನದು ಕೂಡ ಫೇವ್ರೇಟ್ ಸಾಂಗ್. ನಾನು ದಿನಾಲು ಹೇಳ್ತೇನೆ ಈ ಸಾಂಗನ್ನು. ಮ್ಯಾಚಿಂಗ್ ಸಿಸಿ ನಂದಿ ಮ್ಯಾಚಿಂಗ್ ತಿಕ್ಕಡ ಅಂಚ ಮತ್ತೆ ಮ್ಯಾಚಿಂಗ್ ನೀವು ಅದು ಹತ್ತೀನಿ. ಎಲ್ಲಿಂದ ಬಂತು ಈ ಹಾಡು? ಇನ್ನೊಮ್ಮೆ ಮೂಡಿ ಬರಲಿ. ಯಾವುದಿದು? ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಆ ಚಂದ್ರನ ಗಮನ, ಭೂತಾಯಿಯ ಋತುಗಾನ, ನಮ್ಮಿಬ್ಬರ ಈ ಮಿಲನ, ಬಾನಂಚಿನ ಹೊಸಗಾನ. ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ, ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ. ಮೇಘ ಶ್ಯಾಮನ ಮುರಳಿ ಲೋಲನ, ಪ್ರೀತಿ ಒಂದು ಕವನ, ನುಡಿಸುಕೊಳ್ಳಲನು ನಾ ಬರುವೆ ಹಿಡಿದು ಶ್ರುತಿಯನ್ನು, ಹರಿಸು ಹೊನಲನು
ಸೇರುತ್ತಲಿ ಪ್ರೀತಿ ಕಡಲನ್ನು. ಅಷ್ಟೇ ಬರ್ದದ್ದು, ನಾನು ಅಷ್ಟೇ ಹಾಡ್ತಾ ಇದ್ದೇನೆ. ಇನ್ನು ಸ್ವಲ್ಪ ಬರಲಿಕ್ಕೆ ಬಾಕಿ ಉಂಟು, ಇನ್ನೊಂದು ಪ್ಯಾರ ಉಂಟು ಅದರದ್ದು. ಶಾಂತಿ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಶಾಂತಿಸ್. ಜ್ಯೋತಿ ಅವರು ಹಾರ್ಟ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಜ್ಯೋತಿ ಅವರೇ. ಥ್ಯಾಂಕ್ ಯು ಶಾಂತಿಸ್. ಥ್ಯಾಂಕ್ ಯು ಜ್ಯೋತಿ. ಥ್ಯಾಂಕ್ ಯು. ಗುಡ್ ಲೈವ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ಶಿವಿಯವರು ಶಾಂತಸಿಸ್ ನಿಮ್ಮದು ಯಾವ ಊರಿ ಅಂತ ಕೇಳ್ತಾ ಇದ್ದಾರೆ. ಶಿವಿಯವರು ಶಾಂತಸಿಸ್ ಸಪೋರ್ಟಲ್ಲಿದ್ದಾರೆ. ಜ್ಯೋತಿ ಮಂಜು ಶಿವಿ ನನಗೆ ಕನೆಕ್ಟ್ ಆಗಿ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ನಿಮಗೆ ಅಂತ ಹೇಳ್ತಾ ಇದ್ದಾರೆ ಜ್ಯೋತಿ ಮಂಜು ಅವರು. ಗುಡ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೋಡಿ ಜ್ಯೋತಿ ಮಂಜು ಇದ್ದಾರೆ, ಅವರಿಗೆ ಕನೆಕ್ಟ್ ಆಗಿ. ಶಿವಿ ಅವರಿದ್ದಾರೆ, ಮತ್ತು ರಾಜು ಅವರಿದ್ದರು, ಅವರಿಗೆ ಕೂಡ ಕನೆಕ್ಟ್ ಆಗೈತೆ ಒಬ್ಬೊಬ್ಬರು. ಶಾಂತಸಿಸ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಜ್ಯೋತಿ ಮಂಜು ಅವರೇ. ಥ್ಯಾಂಕ್ ಯು. ಯುಗ ಯುಗಗಳೇ ಸಾಗಲಿ. ಒಂದು ನಿಮಿಷ. ಶಾಂತಿಸಿಸ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಶಾಂತಿಸಿಸ್. ಥ್ಯಾಂಕ್ ಯು. ಜ್ಯೋತಿಸಿಸ್ ನಮ್ಮದು ಸಪೋರ್ಟ್ ಐಡಿ ಅಂತ ಹೇಳ್ತಾ ಇದ್ದಾರೆ ಶಿವಿ ಅವರು. ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ. ಗಿರಿ ಗಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ. ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ. ಜಗವೇನೇ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ. ಮಂಜು ಅವ್ರು ಬಂದರು. ಹಾಯ್ ಮಂಜು ಅವರೇ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ನಿಮಗೆ ಕೂಡ. ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ ಮಂಜು ಅವರೇ? ದುರ್ಗಾಸಿಸ್ ಕಿವಿಯೋಲೆ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಶಿವ ಅವರೇ. ಥ್ಯಾಂಕ್ ಯು ಸೋ ಮಚ್. ಮಂಜು ಅವರೇ ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ? मेरे हाथ में तेरा हाथ हो, सारी जन्नतें मेरे साथ हो. तुम जो पास हो फिर क्या ये जहां, तेरे प्यार में हो जाऊं फना. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ಈ ಎದೆಯಲ್ಲಿ ಸಿಹಿಯಾದ ಕೋಲಾಹಲ, ನನ್ನೆದುರಿಗೆ ನೀ ಹೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ. ನಾನಿಂತಲ್ಲೇ ಹಾಡಾದೆ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಫುಲ್ಲು ಬೆಳ್ಳಿ ಲೇಪನವೇ ಅಲ್ಲ, ಇದು ಆಕ್ಸಿಡೈಸ್ ಅಲ್ವಾ? ಬೆಳ್ಳಿಯಲ್ಲೇನಿಲ್ಲ, ಇದು ಆಕ್ಸಿಡೈಸ್. ಸಂತೋಷ್ ಅವರು ಹಾಯ್ ಅಂತ ಹೇಳ್ತಾರೆ. ಹಾಯ್ ಸಂತೋಷ್ ಅವರೇ, ವೆಲ್ಕಮ್, ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಅವರೇ. ಲೈವ್ಗೆ ಹೊಸಬರಾಗಿದ್ದರೆ ಲೈಕ್ ಕೊಡಿ, ಮತ್ತು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಬೇಗ ಹೋಗು. ನೈಸ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಶಾಂತ ಟೀ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ನಮ್ಮ ಶಿವಿಯವರು.
ಸಂತೋಷ್ ಅವರು ಓಕೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸಂತೋಷ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಇರುಳಲ್ಲಿ ಜ್ವರದಂತೆ ಕಾಡಿ ಈಗ ಆಯಾಗಿ ನಿಂತಿರುವೆ ಸರಿಯೇನು, ಬೇಕಂತಲೇ ಮಾಡಿ ಏನೋ ಮೋಡಿ ಇನ್ನೆಲ್ಲಿ ನೋಡುವ ಪರಿಯೇನು, ಈ ಮಾಯೆಗೆ ಈ ಮರುಳಿಗೆ ನಿನ್ನಿಂದ ಕಲೆ ಬಂದಿದೆ. ಶ್ರೀಧರ್ ಬ್ರೋ ಬಂದರು. ಹಾಯ್ ದುರ್ಗಾ ಸಿಸ್, ಚಾಪರ್ಯರ ದಾದ ತಿಂಡಿ ಶ್ರೀಧರ್ ಬ್ರೋ. ನಂದು ಕಾಫಿ ಆಯಿತು, ನಿಮ್ದು ಆಯಿತಾ? ನನಗೆ ನೀರು ದೋಸೆ ಮತ್ತು ಚಪಾತಿ. ಅಲೆಕ್ಸ್ ಅವರು ಓ ದಾನೆ ಬೊಕ್ಕ ಕೆಲವೊಂದೆಲ್ಲ ದಾಲೆಜ್ಜಿ ಅಲೆಕ್ಸ್ ಅವರೇ ಎಂಚೋಲರು ಚಾಪರ್ಯರ ತಿಂಡರ ದಾದು ತಿಂಡರು ಎಂಚೋಲರು ದುರ್ಗಾ ಸಿಸ್. ನಾನು ಹುಷಾರಲ್ಲ, ನಾನು ಸೂಪರ್ ಆಗಿದ್ದೀನಿ ಶ್ರೀಧರ್ ಬ್ರೋ. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಓಹೋ ಹಾ ಅಂತ ಹೇಳ್ತಾ ಇದ್ದಾರೆ ಅಲೆಕ್ಸ್ ಅವರು. ಆಯ್ತು ರೀ, ರಾಗಿ ಮುದ್ದೆ. ಓ ನಿಮಗೆ ರಾಗಿ ಮುದ್ದೆ, ವಾ ರಾಗಿ ಮುದ್ದೆ ನಾನು ಒಂದು ಸಲ ತಿನ್ನಲಿಲ್ಲ ರಾಗಿ ಮುದ್ದೆ. ಶ್ರೀಧರ್ ಬ್ರೋ ಕಾಫಿ ಆಯಿತಾ ನಿಮ್ಮದು? ಎಂತ ತಿಂಡಿ ತಿಂದ್ರಿ? ನಾನು ಕೂಡ ಚೆನ್ನಾಗಿದ್ದೇನೆ ದುರ್ಗಾ ಸಿಸ್ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ ಬ್ರೋ. ಎಂತ ತಿಂಡಿ ಶ್ರೀಧರ್ ಬ್ರೋ? ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನ ಬಳಿಂದು, ಮಾಯದ ಲೋಕದಿಂದ ನನಗಾಗಿ ಬಂದ ಬಳಿಂದು. ಆಹಾ ಎಂತ ಮಧುರ ಯಾತನೆ, ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ. ಸುರಿಯುವ ಸೋನೆಯು ಸೋಸಿದೆ ನಿನ್ನದೇ ಪರಿಮಳ, ಇನ್ಯಾರ ಕನಸಲು ನೀನು ಹೋದರೆ ತಳಮಳ. ಪೂರ್ಣ ಚಂದಿರ ರಜಾಕಿದ ನಿನ್ನಯ ಮೊಗವನು ಕಂಡ ಕ್ಷಣ, ತಾ ಕಳಿಸಿ ನೀನೇ ಸೆರೆಮನೆ. ತಬ್ಬಿನನ್ನ ಅಪ್ಪಿಕೊಮ್ಮೆ ಹಾಗೆ ಸುಮ್ಮನೆ, ಅನಿಸುತ್ತಿದೆ ಯಾಕೋ ಇಂದು. ದುರ್ಗಾ ಸಿಸ್ ಅದು ಎಲ್ಲಿ ಸಿಗುತ್ತೆ? ನಮಗೆ ಒಂದು ಬೇಕು, ಅದು ಆನ್ಲೈನಲ್ಲಿ ಸಿಗ್ತದೆ ಶಿವಿಯವರೇ. ಆನ್ಲೈನ್ ನಮ್ಮ ಮೀಶೋ, ಫ್ಲಿಪ್ಕಾರ್ಟ್ ಅದರಲ್ಲೆಲ್ಲ ಸಿಗ್ತದೆ. ಆಕ್ಸಿಡೈಸ್ ಇಯರಿಂಗ್ಸ್ ಅಂತ ಸರ್ಚ್ ಮಾಡಿ ಸಿಗ್ತದೆ. ಎಕ್ಕಸಕ ಸಾಂಗ್ ಹೇಳಿ ದುರ್ಗಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹೇಳ್ತೇನೆ. ನನಗೆ ರೈಸ್ ಬಾತ್ ಅಂತ ಹೇಳ್ತಾ ಇದ್ದಾರೆ. ನಾನು ಕೂಡ ಚೆನ್ನಾಗಿದ್ದೇನೆ ಅಂತ ಹೇಳ್ತಾರೆ ಶ್ರೀಧರ್ ಬ್ರೋ. ಓಕೆ. ಲತಾ ಮಂಗೇಶ್ಕರ್ ಆಯ್ ಬೊಕ್ಕ ಈರೇನಾ ದಂದೆ. ಥ್ಯಾಂಕ್ ಯು ಅಲೆಕ್ಸ್ ಅವರೇ, ಥ್ಯಾಂಕ್ ಯು. ಸೂಪರ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ. ಎಕ್ಕಸಕ ಸಾಂಗ್ ಹೇಳಿದರು. ಖಂಡಿತ ಹೇಳ್ತೇನೆ. ಎಕ್ಕಸಕಲ ಅಕ್ಕ ಪಣದು ಲೆಪ್ಪು ನಕುಲು ಬತ್ತೆರಿತ್ತಲ, ಅಕ್ಕ ಪಣದು ಲೆಪ್ಪು ನಕುಲು ಬತ್ತೆರಿತ್ತಲ. ಎಕ್ಕಸಕ ಎಕ್ಕಸಕಲ ಓ ರಾಮ ಓದುಮ ರಾಮಧೂಮ ಸೋಮ ಅವಳು ಏರು ಬುಲ್ಲಿರಿಯ ಮಲ್ಲ ಬೊಂಡ ಕೆತ್ತದು ಕೊರ್ಲೆಯ ಮಂಡೆ ನಿಲಿಕೆ ನೀರು ಕುಟುದು ಬೆಂದರು ಕೈ ಪೊಡು ಕೋಟಿ ಚೆನ್ನಯ್ಯ ಎನ್ನೇ ಪಾಡ್ದು ಪೊರ್ಲು ಮೀಯೊಡು. ಎಕ್ಕಸಕಲ ಸೂಪರ್ ಆಗಿ ಹೇಳಿದ್ರಿ ಸಾಂಗ್ ದುರ್ಗಾ ಸಿಸ್. ಥ್ಯಾಂಕ್ ಯು ಹೇಳಿದ್ದಕ್ಕೆ. ಓಕೆ, ವೆಲ್ಕಮ್ ಶ್ರೀಧರ್ ಬ್ರೋ, ವೆಲ್ಕಮ್. ಯಾವುದಾದ್ರು ಸಾಂಗ್ ಗೊತ್ತಿದ್ರೆ ಖಂಡಿತ ಹೇಳ್ತೇನೆ, ಅದರಲ್ಲಿ ಏನಿಲ್ಲ ನಮಗೆ ಅಲ್ವಾ. ಲೈವ್ಗೆ ಬಂದವರು ಲೈಕ್ ಕೊಡಿ ಆಯಿತಾ? ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಒಂದೊಂದು ಲೈಕ್ ಕೊಡಿ. ದಾನೆ ಪೊಂಡೆ ನಿನ್ನ ಮನಸ್ಸೆಂಕ ತೆರಿಯಂದೆ ಪೋವಾ, ಮನಸ್ಸೆಂಕ ತೆರಿಯಂದೆ ಪೋವಾ.
ಸಾಂಗ್ ಡಿಂಗಿರಿ ಮಾಮ ಬರುದಿಲ್ಲವಾ ಶ್ರೀಧರ್ ಬ್ರೋ? ಡಿಂಗಿರಿ ಮಮ್ಮ ಡಿಂಗಿರಿ ಮಣ್ಣ ಪೋರಿದು ಪಾರಡ ಜನರ ತಿಮ್ಮ ಅದು ಬರೋದಿಲ್ಲ. ಅದು ಕಲಿತಾ ಆಡ್ತೇನೆ. ರಿಲಿಕ್ಸ್ ಎಲ್ಲ ಗೊತ್ತಿಲ್ಲ. ರೇಟ್ ಜಾಸ್ತಿ ಇರುತ್ತೆ ಅಲ್ಲ. ಗೆಟ್ ಬೈ ಒನ್ ಫ್ರೀ ಸಿಗಬಹುದಾ? ಗೆಟ್ ಬೈ ಒನ್ ಕಾಂಬೋ ಆಫರಲ್ಲಿ ಇರ್ತದೆ, ಬೇರೆ ಬೇರೆ ಇರ್ತದೆ. ಆದರೆ ರೇಟ್ ಇದಕ್ಕೊಂದಿಷ್ಟು 250, 200, 150, 100. ಅದು ದಿನಕ್ಕೊಂದೊಂದು ರೇಟ್ ಅಲ್ಲ, ಚೇಂಜ್ ಆಗೋದು. ಡಿಸ್ಕೌಂಟ್ ಎಲ್ಲ ಇರ್ತದಲ್ಲ ಆನ್ಲೈನಲ್ಲಿ, ಆಗ ತಗೊಳ್ಬೋದು. ಇದು ನಾನು ತುಂಬ ವರ್ಷ ಆಯಿತು ತಗೊಂಡು, ಹಾಕ್ತಾ ಇರಲಿಲ್ಲ. ತುಂಬ ಇದುಂಟಲ್ಲ, ಹೆವಿ ಇಲ್ಲ, ಆದರೂ ಕೂಡ ದೊಡ್ಡದುಂಟಲ್ಲ, ಹೀಗೆ ಹೊರಗೆ ಹೋಗುವಾಗ ಆಗ್ತಾ ಇರಲಿಲ್ಲ. ಹೀಗೆ ನನಗೆ ಇಷ್ಟ ಬಂದಾಗ ಆಗ್ತಾ ಇದ್ದೆ ಅಷ್ಟೇ. ಮದುವೆಗೆಲ್ಲ ಹೋಗುವಾಗ ಇದೆಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ, ಆಕ್ಸಿಡೈಸ್ ಅಲ್ಲ. ಸ್ವಲ್ಪ ಗೋಲ್ಡನ್ದು ಇದು ಬರೋದು ಹಾಕಬೇಕಾಗ್ತದೆ ಮದುವೆಗೆಲ್ಲ ಹೋಗುವಾಗ, ಜುಮ್ಕ ಎಲ್ಲ. ಓಕೆ ದುರ್ಗಾ ಸಿಸ್ ಅಂತ ಹೇಳ್ತಾರೆ. ಶ್ರೀಧರ್ ಆಗ್ತಾ ಇದ್ದಾರೆ. ದುರ್ಗಾ ಸಿಸ್ ನಿಮ್ಮ ಚೆನ್ನಾಗಿದೆ, ದಪ್ಪಗೆ ಇದೆ. ಹೌದೌದು, ಇಯರಿಂಗ್ಸ್ ಅಲ್ಲ? ಹೌದೌದು ಶ್ರೀಧರ್ ಬ್ರೋ, ನನಗೆ ಈ ಥರದ್ದೆಲ್ಲ ತಗೊಳ್ಳೋದಾದ್ರೆ ತುಂಬ ಇಷ್ಟ. ಕಲೆಕ್ಷನ್ ಎಲ್ಲ ತಗೊಂಡಿರ್ತೇನೆ, ಹಾಕ್ತೇನೆ, ತಗೊಂಡ ನಂತರ ಹಾಕ್ತೇನೆ. ಹಾಗೆ ಚೆನ್ನಾಗಿದೆ ದುರ್ಗಾ ಸಿಸ್. ಥ್ಯಾಂಕ್ ಯು ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ನನ್ನೆದೆ ಕೋಗಿಲೆಯು ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವನಿ ತಂದೆ. ಏಕೋ ಏನೋ ಕಳೆ ನಾನು ಎದುರಲ್ಲಿ ನೀನಿರಲು, ಮನದಲ್ಲಿ ಸಂತೋಷದ ಹೊನಲು ಹರಿಯಲು, ಕಾಣುತ್ತ ನಿನ್ನಂದ ಕಾಣದ ಆನಂದ, ಹೊಸ ಹೊಸ ಬಯಕೆಯು ನಿನ್ನಿಂದ. ಹೇ ನನ್ನೆದೆ ಕೋಗಿಲೆಯು ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವನಿ ತಂದೆ. ಚೆನ್ನಾಗಿದೆ ದುರ್ಗಾ ಸಿಸ್. ಚಂದಿರ ಬಂದ ಹುಣ್ಣಿಮೆ ರಾತ್ರಿ ಅದು ಬೇಕಾ ಹಾಡಾಡ್ತೀವಿ. ಸೆಲೆಕ್ಷನ್ ಚೆನ್ನಾಗಿ ಮಾಡ್ತೀರಾ. ಥ್ಯಾಂಕ್ ಯು ಶ್ರೀಧರ್. ನೀವು ಎಷ್ಟು ಕೊಟ್ಟಿದ್ದೀರಾ? ನಾನಾಗ 175 ಕೊಟ್ಟಿದ್ದೇನೆ ಕಾಣಬೇಕು. ಆಗ ಕಡಿಮೆ ಇತ್ತು, ಈಗ ಒಂದು ಒಮ್ಮೆ ತಗೊಂಡ್ರೆ ಮತ್ತೊಮ್ಮೆ ಈ ಥರದ್ದು ಸಿಗುವುದಿಲ್ಲ, ಹಾಗೆ ಆಗ್ತದೆ. ಆನ್ ಅಂತ ಹೇಳಿದೆ. ಓಕೆ ಶ್ರೀಧರ್ ಬ್ರೋ. ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯು ತಂದ ತನ್ನನೆ ರಾತ್ರಿ, ಹಾಯಾಗಿ ನಾ ಮನಗಿರಲು, ಈ ದಿಂಬು ಹಾಸಿಗೆ ನನ್ನ ನೂಕಿತು, ಈ ನನ್ನ ನಲ್ಲನ ಸೇರೆಂದಿತು, ಈ ದಿಂಬು ಹಾಸಿಗೆ ನನ್ನ ನೂಕಿತು, ನನ್ನ ನಲ್ಲನ ಸೇರೆಂದಿತು. ಆನಂತ ಥ್ಯಾಂಕ್ ಯು ಶ್ರೀಧರ್, ಥ್ಯಾಂಕ್ ಯು ಸೋ ಮಚ್. ಕೊಚ್ಚು ಕೋಡಿ ಮನಸ್ಸು ಅದು 16 ವಯಸ್ಸು, ಮಾತು ಮಾತಿಗೆ ಕೋನಗು, ಮರುಗಳಿಗೆ ಮೌನ, ಕನ್ನಡಿ ಮುಂದಷ್ಟು ಹೊತ್ತು ಅದು ಬರೆಯದಿರುವ ಕವನ. ಓನ್ಲಿ 75 175 175 ರೂಪಾಯಿ 175. ವಾವ್, ಈ ನನ್ನ ದೋಸೆಯು ತಿಂದಾಯಿತು. ದೋಸೆ ತಿಂದಾನ. ಶ್ರೀಧರ್ ಸಪೋರ್ಟಲ್ಲಿದ್ದಾರೆ. ಶಾಂತಿ ಸೂಪರ್ ಅಂತ ಹೇಳಿದ್ದಾರೆ. ಶಿವಿ ಅವರು ಓನ್ಲಿ 175 ರೂಪೀಸ್. ಹೌದೌದು, 175 ರೂಪಾಯಿಗಳು ಕೇವಲ. ವಾವ್, ವೆರಿ ನೈಸ್ ಇಯರಿಂಗ್ ಅಂತ ಹೇಳ್ತಾರೆ ಡಾನ್ ಅವರು. ಹಾಯ್ ಡಾನ್ ಅವರೇ, ವೆಲ್ಕಮ್. ಡಾನ್ ಅವರೇ, ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ, ಏನು ತಿಂದ್ರಿ? ಥ್ಯಾಂಕ್ ಯು ಇಯರಿಂಗ್ ಬಗ್ಗೆ ಹೇಳಿದ್ದಕ್ಕೆ. ಥ್ಯಾಂಕ್ ಯು. ಈ ಬಂಧನ ಜನುಮದ ಅನುಬಂಧನ, ಈ ಪ್ರೇಮ ಸಂಗೀತ ಸಂತೋಷ ಸಂಕೇತ. ಶಾಂತ ಸಿಸ್, ನಿಮಗೆ ಇಷ್ಟ ಯಾವ ಹಾಡು ಅಂತ ಹೇಳ್ತಾ ಇದ್ದಾರೆ ಶಿವಿ ಅವರು.
ದೇವರಾಜ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ದೇವರಾಜ್ ಅವರೇ, ವೆಲ್ಕಮ್. ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ? ನಿಮಗೆ ಲೈವಿಗೆ ವೆಲ್ಕಮ್ ಮಾಡ್ತಾ ಇದ್ದೇನೆ ದೇವರಾಜ್ ಅವರೇ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ದೇವರಾಜ್ ಅವರೇ. ಶ್ರೀಧರ್ ಬ್ರೋ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಈ ಬಂಧನ ನನ್ನ ನಿನ್ನ ಮಿಲನ ತಂದ ಹೊಸ ಜೀವನ, ಈ ಬಂಧನ ಎದೆಯ ತುಂಬ ಬಂದ ಒಂದು ಸುಖ ಸಾಧನ, ನಿನ್ನ ಮಡಿಲಲ್ಲಿ ನಾನು ಮಗುವಾದೆ, ನಿನ್ನ ಉಸಿರಲ್ಲಿ ನಾನು ಉಸಿರಾದೆ, ಪ್ರೇಮದ ಸೌರಭ ಚೆಲ್ಲುವ ಚಂದನ, ಈ ಬಂಧನ ಜನ್ಮ ಜನ್ಮನ ಅನುಬಂಧನ. ಮಸ್ತ್ ಗಾಳಿ ಉಂಡಿನಿ, ಮಸ್ತ್ ಗಾಳಿ ಉಂಟು, ಚಳಿ ಗಾಳಿ ಜಾಸ್ತಿ ಉಂಡಿನಿ. ನಿಂಗಾಗಿ ಹೇಳುಬೇಕತೆ ನೂರನು, ನಾನಿಂದು ನಗಿಸುವೆ ನಿನ್ನನು, ಇರುಳಲ್ಲಿ ಕಾಣುಬೇಕಿರು ನಗೆಯನು, ಕಣ್ಣಲ್ಲಿ ಹೊಚ್ಚಿದ್ದ ಹೊಂಗನಸನು, ಜೊತೆಯಾಗಿ ನಡೆವೆ ನಾ ಮಳೆಯಲು, ಬಿಡದಂತೆ ಹಿಡಿವೆ ಈ ಕೈಯನು. ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ದೇವರಾಜ್ ಅವರು, ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನೀವು ಲೈವಲ್ಲಿ ಒಳ್ಳೆ ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು. ನೀವೆಲ್ಲ ಸಪೋರ್ಟ್ ಮಾಡ್ತೀರಲ್ಲ, ಹಾಗೆ ಎಂಜಾಯ್ ಮಾಡೋದು ಅಷ್ಟೇ. ನಗು ನಗ್ತಾ ಇರಬೇಕಲ್ವಾ. 3 ದಿನದ ಸಂತೆ ನಗು ನಗುತ್ತ ಬಾಳಬೇಕು, ದ್ವೇಷವೆಂಬ ಕಂತೆ ಸುಟ್ಟು ಹಾಕಬೇಕು ಅಲ್ವಾ. 3 ದಿನ ಇರೋದು ನಾವು, 3 ದಿನದಲ್ಲಿ ನಗ್ನಗ್ತಾ ಇರಬೇಕಲ್ವಾ. ಟೆನ್ಷನ್, ನೋವು ಅದೆಲ್ಲ ಇದ್ದೇ ಇರ್ತದೆ ಜೀವನದಲ್ಲಿ. ನಗುವ ನಯನ ಮಧುರ ಮೌನ, ಮಿಡಿಮ ಹೃದಯ ಇರಿಮಾತೇಕೆ. ದುರ್ಗಾ ಫುಲ್ ಮೌನ ಆದಮೇಲೆ ಲೈವ್ ಮಾಡೋದು ಬಿಟ್ಬಿಡ್ತೀರಾ? ಮಾಡ್ತೇನೆ ಶ್ರೀಧರ್ ಬ್ರೋ, ಅಪರೂಪಕ್ಕೆ ಮಾಡ್ತೇನೆ, ಖಂಡಿತ ಬರ್ತೇನೆ ಲೈವಿಗೆ. ನಿಮ್ಮನ್ನೆಲ್ಲರೂ ಮಾತಾಡಿಸ್ಬೇಕಾದ್ರೆ ಸ್ವಲ್ಪ ಬರಲೇಬೇಕಾಗ್ತದೆ. ವಾರಕ್ಕೆ 2 ಸಲ 3 ಸಲ ಹೀಗೆ ಬರಬೇಕಾಗ್ತದೆ. इथे पाहते जानी लाईव्ह उडवले. हो देवऱ्याला लाईव्ह इथं आमचं आपू जान. लाईव्ह एंड आपण तीन झाला बर्फूज झाला कमेंट खूप बर्फूज आता ಮೂಲ್ ಪಾತಿರ್ಲಿ ಮೆಸೇಜ್ ಬರ್ಪುಜಿ ಕಷ್ಟ ಪಾತಿಲ್ಲ ಹಲೋ ಹಲೋ ಪಲ್ಲ ಹಲೋ ಲೈವ್ ಎಂಡ್ ಮಾರೆ ಹಲೋ ಹಲೋ ಕೇಳ ಹಲೋ ಹಲೋ ಕೇನ ಇಚ್ಚಿ ಕೇನು ಜಗ್ಲಿ ಅವ ಲೈವ್ ಇತ್ರ ಪಾತಿ ಅಕಡ ಪಲ್ಲಕ್ಕೆ ಹಲೋ ಹಲೋ ಇಚ್ಚಿ ಅವ ಮಂದಿ ಮೂಲ್ ಒಂದು ಮಂದಿ ಉಳ್ಳಿ ರಾಣಿ ಯಾನ್ ಪಾತಿ ಪಾತಿ ಇಲ್ಲ ಯಾನ್ ಕೂಡ ಅಯ್ಯೋ ಮೂಲ್ ಬರೋಚ್ಚಮೆ ಈಗ ಕಲ್ಕಂಡೆ ಯಾನ್ ಕೂಡ ರಿವ್ಯೂ ಮಾಡ್ತಾನೆ ಅವು ಯಾನ್ ಮಲ್ಪಲ್ಲಿ ಇತ್ತೆ ಒಂದು ಮಲ್ಪರ ಅಬ್ಜಿದು ಒಂದು ಮಲ್ಪರ ಹಲೋ ಹಲೋ ಒಂದು ಮಲ್ಪರ ಅಬ್ಜಿದು